ಗೋಕಾಕ್ ಅಂದ ತಕ್ಷಣ ನೆನಪಿಗೆ ಬರುವುದೇ ಗೋಕಾಕ್ ಕರದಂಟು ಹಾಗೂ ಗೋಕಾಕ್ ಫಾಲ್ಸ್. ಅದರಲ್ಲೂ ಪ್ರತಿ ವರ್ಷ ಮಳೆ ಆದಾಗಂತೂ ಇಲ್ಲಿನ ಪರಿಸ್ಥಿತಿ ತುಂಬಾ ಅಲ್ಲೋಲ ಕಲ್ಲೋಲವಾಗಿರುತ್ತದೆ. ಕಾರಣ ಇಲ್ಲಿ ಹರಿಯುವ ಈ ನದಿ ಗೋಕಾಕ್ ನಗರವನ್ನೇ ನುಗ್ಗಿ ಬಿಡುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಜನರ ಮನೆಗಳಲ್ಲಿಯೇ ನೀರು ನುಗ್ಗುತ್ತದೆ. ಇಷ್ಟೆಲ್ಲ ಆದರೂ ಗೋಕಾಕ್ ನೂರಾರು ವರ್ಷಗಳಿಂದ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದೆ. ಬನ್ನಿ ಗೋಕಾಕ್ ಬಗ್ಗೆ ಇನ್ನಷ್ಟು ಕೆಲವು ನಿಗೂಢ ಹಾಗೂ ಕುತೂಹಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋ ಮೂಲಕ ಪಡೆಯೋಣ. ಗೋಕಾಕ್ KA 49. ಗೋಕಾಕ್ ಬೆಳಗಾವಿ ಜಿಲ್ಲೆಯ ಎರಡನೆಯ ಅತಿ ದೊಡ್ಡ ನಗರವಾಗಿದೆ. ಗೋಕಾಕ್ ನಗರಸಭೆಯು ಕರ್ನಾಟಕದ ಹಳೆಯ ಮುನ್ಸಿಪಾಲಿಟಿಗಳಲ್ಲಿ ಪೈಕಿ ಒಂದು. ಇದು 1853ರಲ್ಲಿ ಸ್ಥಾಪನೆಗೊಂಡಿದೆ. ಪುಣೆ ಮುನ್ಸಿಪಾಲಿಟಿ ಹಾಗೂ ಗೋಕಾಕ್ ಮುನ್ಸಿಪಾಲಿಟಿ ಏಕಕಾಲಕ್ಕೆ ಈ ಮುನ್ಸಿಪಾಲಿಟಿಗಳು ಅಸ್ತಿತ್ವಕ್ಕೆ ಬಂದಿರೋದು ಗಮನವಹಿಸಬೇಕಂತಹ ಸಂಗತಿ. ಕರ್ನಾಟಕದ ಸುಪ್ರಸಿದ್ಧ ಸಿಹಿ ತಿಂಡಿ ಕರದಂಟು ಪ್ರಾರಂಭವಾಗಿದ್ದು ಇದೇ ಗೋಕಾಕ್ನಲ್ಲಿ. ಯಾರಾದರೂ ಗೋಕಾಕಿಗೆ ಬಂದರೆ ಕರದಂಟು ತಿನ್ನದ ಹಾಗೆ, ಕರದಂಟನ್ನು ಪಾರ್ಸಲ್ ಮಾಡದ ಹಾಗೆ ಯಾರು ಹೋಗಲು ಸಾಧ್ಯನೇವಿಲ್ಲ. ಅದಕ್ಕೆ ಗೋಕಾಕ್ ಕರದಂಟು ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲೇ ತುಂಬಾನೇ ಪ್ರಸಿದ್ಧಿ ಪಡೆದಿದೆ. ಗೋಕಾಕ್ ತಾಲೂಕು ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಕ್ಕರೆ ಮತ್ತು ಸಿಮೆಂಟ್ ಕಾರ್ಖಾನೆಗಳನ್ನು ಹೊಂದಿರುವಂತಹ ತಾಲೂಕುಗಳಲ್ಲಿ ಒಂದು ಅನ್ನೋದನ್ನ ನೀವು ಗಮನಿಸಬಹುದು. ಇಲ್ಲಿ ಕಬ್ಬು ಮತ್ತು ಸಿಮೆಂಟ್ ಫ್ಯಾಕ್ಟರಿಗಳು ತುಂಬಾನೇ ಇವೆ. ಗೋಕಾಕ್ ನಗರ ಹಿಂದೆ ಕೆಲಕಾಲ ಜಮಖಂಡಿ ಸಂಸ್ಥಾನ, ಕಿತ್ತೂರು ಸಂಸ್ಥಾನ ಹಾಗೂ ಮರಾಠ ಪೇಶ್ವೆಗಳ ಆಡಳಿತಕ್ಕೂ ಒಳಪಟ್ಟಿತ್ತು ಎನ್ನುವುದು ತುಂಬಾನೇ ಇಂಪಾರ್ಟೆಂಟ್ ಸಂಗತಿಯಾಗಿದೆ. ಗೋಕಾಕ್ ನಗರ ಬೆಳಗಾವಿಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಗೋಕಾಕ್ ನಗರ ಬೆಂಗಳೂರಿನಿಂದ ಸುಮಾರು 443 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ಎರಡನೇ ದೊಡ್ಡ ಜಲಪಾತ ಗೋಕಾಕ್ನಲ್ಲಿದೆ. ಗೋಕಾಕ್ ಜಲಪಾತ ಗೋಕಾಕ್ನಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತ ಘಟಪ್ರಭಾ ನದಿಯಿಂದ ಉಂಟಾಗುತ್ತದೆ. ಗೋಕಾಕ್ ಜಲಪಾತವು ಅಮೆರಿಕ ದೇಶದ ನಯಾಗರ ಜಲಪಾತವನ್ನು ಹೋಲುವುದರಿಂದ ಇದನ್ನ ಭಾರತದ ನಯಾಗರ ಎಂದೇ ಕರೆಯಲಾಗುತ್ತದೆ ಅಥವಾ ಮಿನಿ ನಯಾಗರ ಎಂದು ಕೂಡ ಕರೆಯುತ್ತಾರೆ. 180 ಅಡಿಯಿಂದ ಧುಮುಕುವ ನೀರು ಇಲ್ಲಿನ ನಯನ ಮನೋಹರ ದೃಶ್ಯವನ್ನು ನಿರ್ಮಿಸಿದೆ. ವರ್ಷದ ಜೂನ್ ಆರಂಭದಿಂದ ಡಿಸೆಂಬರ್ ವರೆಗೂ ಇಲ್ಲಿಗೆ ನೀವು ಈ ಫಾಲ್ಸ್ ಅನ್ನು ನೋಡಲು ಭೇಟಿ ನೀಡಬಹುದು. ಮಳೆಗಾಲದಲ್ಲಿ ದಪ್ಪ ಕೆಂಪು ಗಂದು ಬಣ್ಣದ ನೀರು ಬಂಡೆಯ ಅಂಚನ್ನು ಉಜ್ಜುತ್ತಾ ಸ್ವಲ್ಪ ದೂರದಿಂದಲೇ ಕೇಳಿಸುವ ಸಣ್ಣ ಗರ್ಜನೆಯೊಂದಿಗೆ ಹರಿದು ಬರುತ್ತದೆ. ನದಿಗೆ ಅಡ್ಡಲಾಗಿ ಒಂದು ತೂಗು ಸೇತುವೆ ಕೂಡ ಇದೆ. ಇದನ್ನು ದಾಟುವುದು ಒಂದು ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಎಂದು ನಾವು ಕರೆಯಬಹುದು. ಇದರ ಅಳತೆ ಸುಮಾರು 201 ಮೀಟರ್ ಅಥವಾ 659 ಅಡಿ ಇದೆ. ಇದರ ಎತ್ತರ ಕಲ್ಲು ಹಾಸಿಗೆಯಿಂದ 14 ಮೀಟರ್ ಅಂದರೆ 46 ಅಡಿ ಮೇಲೆ ಇದೆ. ಹಳೆಯದೊಂದು ವಿದ್ಯುತ್ ಉತ್ಪಾದನಾ ಕೇಂದ್ರ ಕೂಡ ಇದೆ. ಇದನ್ನು 1887ರಲ್ಲಿ ಮೊದಲ ಬಾರಿಗೆ ಇಲ್ಲಿ ವಿದ್ಯುತ್ ಅನ್ನು ಉತ್ಪಾದಿಸಲಾಗಿತ್ತು. ಗೋಕಾಕ್ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕರ್ನಾಟಕದಲ್ಲಿಯೇ ನಂಬರ್ 1. ಅದರಲ್ಲೂ ಬೆಲ್ಲ, ಗೋವಿನ ಜೋಳ ಮತ್ತು ಹತ್ತಿ ವ್ಯಾಪಾರಕ್ಕೆ ಇಡೀ ಕರ್ನಾಟಕದಲ್ಲದೆ ಇಡೀ ಉತ್ತರ ಹಾಗೂ ದಕ್ಷಿಣ ಭಾರತಗಳಲ್ಲಿಯೂ ಕೂಡ ಪ್ರಸಿದ್ಧಿಯನ್ನು ಹೊಂದಿದೆ. ಗೋಕಾಕ್ 1000 ಶತಮಾನದ ಹಿಂದಿನ ಇತಿಹಾಸ ಹೊಂದಿದೆ. ಯಾಕಂದರೆ ಇಲ್ಲಿ 10ಕ್ಕೂ ಹೆಚ್ಚು 1000 ಶತಮಾನದ ಜೈನರ ಶಾಸನಗಳು ದೊರೆತಿವೆ. ಅದಕ್ಕೆ ಗೋಕಾಕ್ ಒಂದು ಅತಿ ಹಳೆಯ ನಗರವಾಗಿತ್ತು ಎನ್ನುವುದಕ್ಕೆ ಇದಕ್ಕೆ ಪೂರಕವಾಗಿವೆ. ಗೋಕಾಕ್ ಪ್ರದೇಶದಲ್ಲಿ ಹೇರಳವಾಗಿ ಬೆಳೆಯುವ ಗೋಕಿ ಮರಿಗಳಿಂದ ಇದು ಗೋಕಾಕ್ ಎನ್ನುವ ಹೆಸರು ಪಡೆಯಿತು ಎಂದು ಜನರು ಇವತ್ತಿಗೂ ಇದನ್ನ ನಂಬಲಾಗುತ್ತದೆ. ಗೋಕಾಕ್ ಪಟ್ಟಣ ಕಟ್ಟಿಗೆಯ ಹಣ್ಣಿನ ಫಲಕ, ಗೊಂಬೆ ಮುಂತಾದ ಕರಕುಶಲ ವಸ್ತುಗಳ ತಯಾರಿ ಮಾಡುವುದರಲ್ಲಿ ಇಡೀ ದೇಶದಲ್ಲೇ ಅಲ್ಲದೆ ವಿಶ್ವಾದ್ಯಂತ ಹೆಸರು ಮಾಡಿದೆ. ಗೋಕಾಕ್ ಸಮುದ್ರ ಮಟ್ಟಕ್ಕಿಂತ 570 ಮೀಟರ್ ಎತ್ತರದಲ್ಲಿದೆ. 16ನೇ ಶತಮಾನದಲ್ಲಿ ಈ ಪಟ್ಟಣವನ್ನ
ಆಳಿದ ರಾಣಿ ಅಬ್ಬಕ್ಕ ಮತ್ತು ಗೋಕಾಕ್ ಕೊತ್ವಾಲ್ ನಡುವೆ ವಿವಾದ ಮತ್ತು ಯುದ್ಧ ನಡೆಯಿತು. ನಗರದ ಪಶ್ಚಿಮ ಭಾಗದಲ್ಲಿ ಇನ್ನೂ ಹಾಳಾಗಿರುವ ಕೋಟೆಯನ್ನು ನೀವು ಕಾಣಬಹುದು. ಘಟಪ್ರಭಾ ನದಿ ಗೋಕಾಕ್ ತಾಲೂಕಿನ ಜೀವನದಿಯಾಗಿದೆ. ಈ ಘಟಪ್ರಭಾ ನದಿಯಿಂದಲೇ ಈ ಜಲಪಾತ ಉಂಟಾಗಿದೆ. ಈ ಜಲಪಾತವು 150 ಅಡಿ ಎತ್ತರದಿಂದ ಧುಮುಕುತ್ತದೆ. ಇಲ್ಲಿ ಪ್ರವಾಹ ಬಂದಾಗ ಇದು ಕುದುರೆ ಶೂವಿನ ಆಕಾರದಲ್ಲಿ ಕಾಣಿಸುತ್ತದೆ. ಮಳೆಗಾಲದಲ್ಲಿ ಇದರ ಆರ್ಭಟ ನಿಜಕ್ಕೂ ಅದ್ಭುತವಾಗಿರುತ್ತದೆ. ದಟ್ಟವಾದ ಕೆಂಪು ಕಂದು ಬಣ್ಣದ ನೀರಿನಿಂದ ಮಂದವಾದ ಘರ್ಜನೆ ಮೂಲಕ ಹರಿಯುತ್ತದೆ. ನದಿಯ ಉದ್ದಕ್ಕೂ ಸುಮಾರು 201 ಮೀಟರ್ ಉದ್ದದ ತೂಗು ಸೇತುವೆ ಇಲ್ಲಿದೆ. ಇಲ್ಲಿ ಒಮ್ಮೆಗೆ 30 ಜನಕ್ಕೆ ಮಾತ್ರ ಹೋಗಲು ಅವಕಾಶವಿದೆ. ಮಳೆಗಾಲದಲ್ಲಿ ಈ ಜಲಪಾತವು ನೀರಿನಿಂದ ತುಂಬಿದ್ದು ನೀರಿನ ಪ್ರವಾಹ ತುಂಬಾನೇ ಅಧಿಕವಾಗಿರುತ್ತದೆ. ಈ ಜಲಪಾತದಲ್ಲಿ ಮಳೆಗಾಲದಲ್ಲಿ ನೀರಿಗೆ ಇಳಿಯುವುದು ನಿಜಕ್ಕೂ ಅಪಾಯಕಾರಿ. ಜುಲೈನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಮೈದುಂಬಿ ವಿವಿಧ ಕವಲುಗಳಾಗಿ ಧುಮುಕುವ ಈ ಜಲರಾಶಿ ನೋಡಲು ಸಾವಿರಾರು ಜನರು ನೂರಾರು ಊರುಗಳಿಂದ ಬರುತ್ತಾರೆ. ಮಳೆಗಾಲದಲ್ಲಿ ದಪ್ಪ ಕೆಂಪು ಕಂದು ಬಣ್ಣದ ನೀರು ಬಂಡೆಯ ಅಂಚನ್ನು ಉಜ್ಜುತ್ತಾ ಸ್ವಲ್ಪ ದೂರದಿಂದ ಕೇಳಿಸುವ ಸಣ್ಣ ಗರ್ಜನೆಯೊಂದಿಗೆ ಹರಿದು ಬರುತ್ತದೆ. ಈ ಸ್ಥಳದ ಒಂದು ಕುತೂಹಲಕಾರಿ ಅಂಶವೆಂದರೆ ಚಾಲುಕ್ಯರ ಕಾಲಕ್ಕೆ ಸೇರಿದ ಸ್ಮಾರಕಗಳು ಇಲ್ಲಿನ ಕಲ್ಲಿನ ಕಣಿವೆಯ ಎರಡೂ ದಂಡೆಯಲ್ಲಿ ನೀವು ನೋಡಬಹುದು. ಈ ಸ್ಥಳದ ಮತ್ತೊಂದು ಆಕರ್ಷಣೆ ಎಂದರೆ ಚಾಲುಕ್ಯ ವಾಸ್ತುಶಿಲ್ಪಿಯಲ್ಲಿ ನಿರ್ಮಿಸಲಾಗಿರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನ. 1887ರಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಶಕ್ತಿ ಇಲ್ಲಿ ಉತ್ಪಾದಿಸಲಾಗಿತ್ತು. ಉತ್ಪಾದನಾ ಕೇಂದ್ರವನ್ನು ರೋಪ್ವೇ ಮೂಲಕ ತಲುಪಬಹುದು. ಅಂದ ಹಾಗೆ ಗೋಕಾಕ್ ರಾಜ್ಯ ಹೆದ್ದಾರಿ 31 ಹಾಗೂ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಂಪರ್ಕವನ್ನ ಹೊಂದಿದೆ. ಇಲ್ಲಿ ಕರ್ನಾಟಕದ ಅನೇಕ ಭಾಗಗಳಿಂದ ನೇರವಾದ ಕೆಎಸ್ಆರ್ಟಿಸಿ ಬಸ್ ಸೌಕರ್ಯ ಹಾಗೂ ಪ್ರೈವೇಟ್ ಬಸ್ಸುಗಳ ಸೌಕರ್ಯ ಕೂಡ ಇದೆ. ಇದೇ ಕಾರಣ ಕರ್ನಾಟಕ, ಗೋವಾ, ಮಹಾರಾಷ್ಟ್ರದ ಎಲ್ಲಾ ಪ್ರಮುಖ ಸ್ಥಳಗಳಿಂದ ಪ್ರವಾಸಿ ಪ್ರೇಮಿಗಳು ಗೋಕಾಕ್ ಜಲಪಾತವನ್ನು ನೋಡಲು ಇಲ್ಲಿಗೆ ಬರುತ್ತಾರೆ. ಅಂದ ಹಾಗೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡದಿಂದ ಗೋಕಾಕ್ಗೆ ಪ್ರತಿದಿನ ನೇರವಾದ ಬಸ್ ಸೌಕರ್ಯ ಕೂಡ ಇದೆ. ಒಂದು ವೇಳೆ ನೀವು ಗೋಕಾಕ್ ಫಾಲ್ಸ್ ಅನ್ನ ರೈಲಿನ ಮೂಲಕ ತಲುಪಬೇಕೆಂದರೆ ಹತ್ತಿರವಾದಂತಹ ರೈಲ್ವೆ ನಿಲ್ದಾಣ ಅದು ಗೋಕಾಕ್ ರೋಡ್, ಕುನ್ನೂರು ಹಾಗೂ ಘಟಪ್ರಭಾ ಹತ್ತಿರದ ರೈಲ್ವೆ ನಿಲ್ದಾಣಗಳಾಗಿವೆ. ಇವು ಸುಮಾರು 12 ಹಾಗೂ 14 ಕಿಲೋಮೀಟರ್ ದೂರದಲ್ಲಿವೆ. ಅಂದ ಹಾಗೆ ಗೋಕಾಕ್ ಫಾಲ್ಸ್ ನೋಡಿದವರು ಗೊಡಚಿಮಲ್ಕಿ ಫಾಲ್ಸ್ ನೋಡಲೇಬೇಕು. ಗೋಕಾಕ್ ಫಾಲ್ಸ್ ನಿಂದ ಕೇವಲ ಸುಮಾರು 10 ಕಿಲೋಮೀಟರ್ ಕ್ರಮಿಸಿದರೆ ಗೊಡಚಿಮಲ್ಕಿ ಜಲಪಾತ ಸಿಗುತ್ತದೆ. ಮಾರ್ಕಂಡೆಯ ನದಿಗೆ ಉಂಟಾಗಿರುವ ನೈಸರ್ಗಿಕ ಜಲಪಾತ ಇದು. ಕಲ್ಲಿನ ಮೇಲೆ ಕೆಂಪು ಮಿಶ್ರಿತ ನೀರು ಧುಮುಕಿ ಹರಿಯುವ ಮೂಲಕ ಇಲ್ಲಿ ಪ್ರವಾಸಿಗರನ್ನು ಇದು ಕೈಬೀಸಿ ಕರೆಯುತ್ತದೆ. ಅದರಲ್ಲೂ ಜೂನ್, ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಈ ಜಲಪಾತ ಮೈದುಂಬಿಕೊಂಡು ಹರಿಯುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಬೆಳಗಾವಿ, ಕಿತ್ತೂರು, ಹುಬ್ಬಳ್ಳಿ, ಧಾರವಾಡ, ಬೈಲಹೊಂಗಲ, ಗೋಕಾಕ್ಗೆ ಹೋದ್ರೆ ಈ ಅದ್ಭುತವಾದಂತಹ ಮಿನಿ ನಾಯಗರ ಅಂದ್ರೆ ಗೋಕಾಕ್ ಜಲಪಾತವನ್ನ ತಪ್ಪದೆ ಭೇಟಿ ಕೊಡಿ.